ರೋಧಕ ಎನ್ನುವ ಮಾತಿನೊಂದಿಗೆ ನಿರ್ದೇಶಕರಾಗಿರುವಂತಹ ಶ್ರೀಯುತ ದೇವಪ್ರಸಾದ್ ಶೆಟ್ಟಿ ಅವರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ವತಿಯಿಂದ ಈ ದಿನ ಅತ್ಯಂತ ಅರ್ಥಪೂರ್ಣವಾದಂತ ಮತ್ತು ನಮ್ಮ ಪೊಲೀಸ್ ಇಲಾಖೆ ಮಂಗಳೂರು ಪೊಲೀಸ್ ನಗರ ಆಯುಕ್ತರ ಕೋರಿಕೆಯಂತೆ ನಮ್ಮ ಜನರ ಸುರಕ್ಷೆ, ಮಹಿಳೆಯರ ಸುರಕ್ಷತೆ, ಮಕ್ಕಳ ಸುರಕ್ಷತೆಯ ಒಂದು ಉದ್ದೇಶದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ 2 ಸ್ಕಾರ್ಪಿಯೋ ವಾಹನಗಳನ್ನು ನೀಡುವಂತೆ ಮನವಿ ಮಾಡಿದ್ರು. ನಮ್ಮ ಅಧ್ಯಕ್ಷರು ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಸಾಧನೆಗೈದಿರುವಂತಹ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಈಗಾಗಲೇ ಅನೇಕ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬ್ಯಾಂಕ್ ಅನ್ನು ರಾಷ್ಟ್ರಕ್ಕೆ ಮಾದರಿಯನ್ನಾಗಿಸಿದಂತ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ರವರ ಸಹಕಾರದೊಂದಿಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಆ ಒಂದು 2 ಸ್ಕಾರ್ಪಿಯೋ ವಾಹನಗಳನ್ನು ಇಂದು ಪೊಲೀಸ್ ಆಯುಕ್ತರಾದಂತ ಬಹಳ ದಕ್ಷ, ಪ್ರಾಮಾಣಿಕ ಹಾಗೂ ನಮ್ಮ ಜಿಲ್ಲೆಯ ಅತ್ಯುತ್ತಮ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತ ಸನ್ಮಾನ್ಯ ಸುಧೀರ್ ರೆಡ್ಡಿ ಅವರು ಇಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಈ ದಿನ ಸ್ಕಾರ್ಪಿಯೋವನ್ನು ಹಸ್ತಾಂತರಗೊಳಿಸಿದ್ದಾರೆ. ನಮ್ಮ ಪೊಲೀಸ್ ಆಯುಕ್ತರನ್ನು ನಾನು ನಮ್ಮೆಲ್ಲರ ಪರವಾಗಿ, ಬ್ಯಾಂಕಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಬಾರ್ಡಿನ ಸಿಜಿಎಂ ಆದಂತ ಡಾಕ್ಟರ್ ಸುರೇಂದ್ರ ಬಾಬು ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತ ಹಾಗೂ ಈ ಎಡಬದಿಯಲ್ಲಿ ಕುತ್ಕೊಂಡವರು ನಮ್ಮ ಸರ್ ನವೋದಯ ಚಾರಿಟೇಬಲ್ ಟ್ರಸ್ಟ್ 3.5 ಲಕ್ಷಕ್ಕೂ ಮಿಕ್ಕಿ ನಮ್ಮ ಸಂಘಗಳನ್ನು ರಚಿಸಿ 8 ಜಿಲ್ಲೆಗಳಲ್ಲಿ ಮಹಿಳೆಯರು ಆರ್ಥಿಕ ಸಬಲೀಕರಣ ಆಗಬೇಕು, ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಎಂಬ ಉದ್ದೇಶದಿಂದ ಅವರು ರಚಿಸಿದಂತ ಈ ಒಂದು ನವೋದಯ ಗುಂಪುಗಳಿಗೆ ಇವತ್ತು ಮಹಿಳಾ ಸುರಕ್ಷತೆಗಾಗಿ ಜೀಪ್ ಕೊಡುವುದರಿಂದ ಆ ಮಹಿಳೆಯರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಅಧ್ಯಕ್ಷರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಡಿಸಿಪಿ ಕಾನೂನು ಮತ್ತು ನಮ್ಮ ಲಾ ಅಂಡ್ ಆರ್ಡರ್ ನ ಮಿಥುನ್ ಎಚ್.ಎನ್. ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಡಿಸಿಪಿ ಕ್ರೈಮ್ ಅಂಡ್ ಟ್ರಾಫಿಕ್ ನವರಿದ್ದಾರೆ, ರವಿಶಂಕರ್ ಅವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಿಎಆರ್ ನ ಡಿಸಿಪಿ ಉಮೇಶ್ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಎಲ್ಲ ಉನ್ನತ ಪೊಲೀಸ್ ಅಧಿಕಾರಿಗಳು ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳು ಹಾಗೂ ಎಲ್ಲ ನವೋದಯದ ಸ್ವಸಹಾಯ ಸಂಘದ ನಮ್ಮ ಬಂಧುಗಳು ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ನೀಡುವಂತ ನಮ್ಮ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಮಿತ್ರರು ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಈ ಒಂದು ಸಂಭ್ರಮಣೀಯ ಪರಿಣಾಮಗಳಲ್ಲಿ ಪ್ರಬಲವಾಗಿ ಹೋರಾಟದ ಅಸ್ತಿತ್ವವನ್ನು ಉಳ್ಳಂತ ನಮ್ಮ ಪ್ರೀತಿಯ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಜೊತೆಯಾಗಿ ಕರ್ನಾಟಕ ವಲಯದ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ ಸನ್ಮಾನ್ಯ ಶ್ರೀ ಸುರೇಂದ್ರ ಬಾಬು ಅವರು. ಅವರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಈ ಶುಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಸಮರ್ಪಿಸಿಕೊಳ್ಳುತ್ತ ಮೂಲತಃ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯವರಾದಂತ ನಮ್ಮ ಜಿಲ್ಲೆಯ ಆಯುಕ್ತರು ಸನ್ಮಾನ್ಯ ಸುಧೀರ್ ಕುಮಾರ್ ರೆಡ್ಡಿ ಅವರು ಪಾಂಡಿಚೇರಿಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು 2010ರಲ್ಲಿ IPS ಅಧಿಕಾರಿಯಾದವರು. ಕರ್ತವ್ಯಕ್ಕೆ ಕರ್ನಾಟಕವನ್ನೇ
ಕೇಡರಾಗಿ ಆಯ್ದುಕೊಂಡು ಮೊದಲಿಗೆ ಭಟ್ಕಳದಲ್ಲಿ ತಮ್ಮ ಸೇವೆಯನ್ನ ಆರಂಭಿಸಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಆಗಿ ಪ್ರಸ್ತುತ ಪೊಲೀಸ್ ಆಯುಕ್ತರಾಗಿ ಮಂಗಳೂರಿನ ಶಾಂತಿಯ ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬಂದವರು. ಇದೀಗ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಸುಧೀರ್ ಕುಮಾರ್ ರೆಡ್ಡಿ ಅವರು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ಳ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದಂಥ ಶ್ರೀ ಸುರೇಂದ್ರ ಬಾಬು ಅವರೇ ಮತ್ತು ಎಲ್ಲ DCC ಬ್ಯಾಂಕ್ ಪದಾಧಿಕಾರಿಗಳೇ ಮತ್ತು ನಮ್ಮ ಪೊಲೀಸ್ ಮಿತ್ರರು, ಸುಮಾರು ಒಂದು 20 ದಿವಸ ಕೂಡ ಆಗಿರಲಿಕ್ಕಿಲ್ಲ, ಮೋಸ್ಟ್ಲಿ ಭಾಳ ಕಡಿಮೆ ದಿವಸ. ನಮಗೆ ಮೊಬಿಲಿಟಿಗೆ ಒಂದೆರಡು ವೆಹಿಕಲ್ ಬೇಕಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಸರಿ ಅಂತ ಹೇಳಿ ಅತಿ ಕಡಿಮೆ ಸಮಯದಲ್ಲಿ ವೆಹಿಕಲ್ಸ್ ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಅದು ಕೂಡ ಹಾಕಿದ್ದಾರೆ. ಇವತ್ತು ಈ ಆದ್ರಿಲ್ಲ ಕೂಡ ನಾವು ಒಂದು ವಾರ ನಮ್ಮ ಆಫೀಸಿಂದ ಪರ್ಮಿಷನ್ ತಗೊಳ್ಳಿಕ್ಕೆ ಅದರಿಂದ ಆಗಿದೆ. ಭಾಳ ಇಷ್ಟು ವೇಗವಾಗಿ ನಮಗೆ ಈ ರೀತಿ ಪೊಲೀಸ್ ಮೊಬಿಲಿಟಿ ಜಾಸ್ತಿ ಮಾಡಲಿಕ್ಕೆ ವೆಹಿಕಲ್ಸ್ ಕೊಟ್ಟಂತ DCC ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತಾರೆ. ನಮ್ಮ ಪೊಲೀಸಲ್ಲಿ ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಫಿಷಿಯನ್ಸಿ ಡಿಪೆಂಡ್ ಆಗೋದು ನಮ್ಮ ಮೊಬಿಲಿಟಿ ಮೇಲೆ. ನಾವು ಯಾವಾಗಲೂ ಕೂಡ ಇಲ್ಲಿ ನಾವು ಮಂಗಳೂರಲ್ಲಿ ನೋಡಿದ್ರು ಕೂಡ ಸುಮಾರು ಒಂದು 21 ವೆಹಿಕಲ್ಸ್ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ಗಾಗಿ ARSS ವೆಹಿಕಲ್ಸ್ ಇಟ್ಕೊಂಡಿರ್ತೀವಿ, ಪೊಲೀಸರು ಅಂತ ಕರೀತೀವಿ. ಇಲ್ಲಿ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೆ ಮೋಸ್ಟ್ ಆಫ್ ದಟ್ ಲೇಡೀಸ್ ಕೊಡೋ ಸಮಸ್ಯೆ ನಾವು 112ಗೆ ಯಾರು ಕಾಲ್ ಮಾಡಿದಾಗ ನಮ್ಮ ಹತ್ರ ರೆಸ್ಪಾನ್ಸ್ ಸದ್ಯಕ್ಕೆ 6 ರಿಂದ 7 ನಿಮಿಷ ಮಧ್ಯದಲ್ಲಿ ನಡೀತಾ ಇದೆ ಡೈಲಿ ಕೂಡ. ಸೊ ನಾವು ನಂಬರ್ ಆಫ್ ವೆಹಿಕಲ್ಸ್, ಆಫೀಸರ್ಸ್, ನಮ್ಮ ಕಂಟ್ರೋಲ್ ರೂಮ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದು ಜಾಸ್ತಿ ಆಗ್ತಾ ಬರ್ತದೆ. ಸೊ ಇದು ರೂರಲ್ ಏರಿಯಾಸಲ್ಲಿ ಒಂದು 15 ಮಿನಿಟ್ಸ್ವರೆಗೂ ಇದೆ, ಸಿಟಿಯಲ್ಲಿ 6 to 7 ಮಿನಿಟ್ಸ್ ಮಧ್ಯೆ ಇದೆ. ನಾವು ಯಾವಾಗಲೂ ಕೂಡ ರೆಸ್ಪಾನ್ಸ್ ಟೈಮ್ ಜಾಸ್ತಿ ಮಾಡಬೇಕಂತ ನೋಡ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಸಹಕಾರ ಕೊಟ್ಟು ಈ ಟೈಮ್ ಕಡಿಮೆ ಮಾಡಲಿಕ್ಕೆ ಮತ್ತು ಪಬ್ಲಿಕ್ ನಾವು ಸರ್ವಿಸಿನ ಚೆನ್ನಾಗಿ ಕೊಡಲಿಕ್ಕೆ ಸಹಾಯ ಮಾಡ್ತಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೇನೆ. ಮೊಬಿಲಿಟಿ ಬಗ್ಗೆ ಇನ್ನೊಂದು ಚಿಕ್ಕ ವಿಷಯ, ನನಗೆ ಫಸ್ಟ್ ವೆಹಿಕಲ್ಸ್ ಇಂಪಾರ್ಟೆನ್ಸ್ ಮೊದಲು ಗೊತ್ತಿರಲಿಲ್ಲ ಯಾಕೆ ಅಂತ ಹೇಳಿ. ಯಾವಾಗ ನಾವು ಸರ್ವಿಸಲ್ಲಿ ಸೇರಿ ಫಸ್ಟ್ ಬಂದಿದ್ದಾಗ ಯಾರೋ ಒಬ್ಬರನ್ನ ಸ್ಮಗ್ಲರ್ನ ಇಟ್ಕೋಬೇಕಂತೇಳಿ SP ಅವರು ಹೇಳಿರ್ತಾರೆ. ನಾನು ಸರ್ವಿಸ್ ಪ್ರೊಬೇಷನಲ್ಲಿದ್ದೆ ಗಾಡಿಯಲ್ಲಿ. ಸೊ ಅವ್ರು ಹಾಕ್ಕೊಂಡು ಹೋಗ್ತಾ ಇದ್ರು ಗಾಡಿಯಲ್ಲಿ. ಹಿಡ್ಕೊಂಡ ತಕ್ಷಣ ಗಾಡಿಯಲ್ಲಿ ಕೂತ್ಕೊಂಡು ಡ್ರೈವರ್ ಗಾಡಿ ತೆಗಿರೋದು. ಅವ್ರು ಹೋಗ್ತಾ ಇದ್ದಾನೆ, ಈ ಗಾಡಿ ಓಡಿಸ್ತಾ ಇದ್ದಾನೆ ಡ್ರೈವರು. ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಇಬ್ಬರು. ಏನಂತ ಹೇಳಿದ್ರೆ ನಮ್ಮ ಗಾಡಿ ಮ್ಯಾಕ್ಸಿಮಮ್ ಸ್ಪೀಡ್ 80 ಸರ್, ಅವ್ನು 120 ಹೋಗ್ತಾ ಇದ್ದಾನೆ, ಹಿಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅವರು. ಆಮೇಲೆ ಬೇರೆ ಕಡೆ ಚೆಕ್ ಪೋಸ್ಟ್ ಹಾಕೊಂಡು ಹಿಡಿದಿದ್ವಿ. ಬಟ್ ಏನಂದ್ರೆ ಈಗ ಓವರ್ ಎ ಪೀರಿಯಡ್ ಆಫ್ 15 years ನಮ್ಮ ಸ್ಟೇಟ್ ಪೊಸಿಷನ್ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಪ್ರತಿಯೊಂದು ಕೂಡ ನಮ್ಮಲ್ಲಿ ಕೂಡ ಮೋರ್ ದೆನ್ 140 ಕಿಲೋಮೀಟರ್ ಸ್ಪೀಡ್ ಹೋಗುವಂಥ ವೆಹಿಕಲ್ಸು ಆಲ್ಮೋಸ್ಟ್ ಒಂದು 40 ವೆಹಿಕಲ್ಸ್ ನಮ್ಮ ಇದರಲ್ಲಿದ್ದಾರೆ. ಉಳಿದಿದ್ದು ಕೂಡ ಕೆಪಾಸಿಟಿ ಸ್ವಲ್ಪ ಏಜ್ ಆಗಿದ್ದಾಗ ಇಟ್ ವಾಸ್ ಅಪ್ ಟು 120 or something. ಯಾವಾಗಲೂ ಕೂಡ ಪಬ್ಲಿಕ್ಗೆ ಸಮಸ್ಯೆ ಬಂದಾಗ ಎಷ್ಟು ಬೇಗ ನಾವು ರೆಸ್ಪಾನ್ಸ್ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪೊಲೀಸರು. ಅದಕ್ಕೆ ಸಪ್ರೇಟಾಗಿ ಇನ್ಸ್ಪೆಕ್ಟರ್, ನಮ್ಮ DCP ಅವರ ಆಫೀಸರ್ ಎಲ್ಲ ವೆಹಿಕಲ್ಸ್ಗಳು ಇನ್ಚಾರ್ಜ್ ಆಗಿದೆ ನೋಡ್ಕೊತಾರೆ. ಇದನ್ನೇ ನಮ್ಮ ಹ್ಯಾಂಡ್ಸ್ ಪಬ್ಲಿಕ್ಗೆ ಸರ್ವಿಸ್ ಮಾಡಲಿಕ್ಕೆ ನಮ್ಮ ಕೈಗಳನ್ನು ಸ್ಟ್ರೆಂಥನ್ ಮಾಡಿದಂಥ DCC ಬ್ಯಾಂಕ್ಗೆ ಧನ್ಯವಾದಗಳು. ಅತ್ಯಂತ ಅರ್ಥಪೂರ್ಣವಾಗಿ ತಮ್ಮನ್ಯ ಆಯುಕ್ತರು ಮಂಗಳೂರು ಸನ್ಮಾನ್ಯ ಶ್ರೀ ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ ನಬಾರ್ಡ್ ಸಂಸ್ಥೆಯ ಕರ್ನಾಟಕ ವಲಯದ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದವರು 1997ರಲ್ಲಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿ ಉತ್ತರ ಪ್ರದೇಶದ गुड मॉर्निंग एवरीबॉडी। मेरे साथ प्रॉब्लम ये है कि मैं राजस्थान का रहने वाला हूँ, जयपुर का, और अभी 4 महीने पहले ही कर्नाटक का प्रभारी बना हूँ नाबार्ड का। या तो हिंदी में बात कर सकता हूँ या इंग्लिश में बात कर सकता हूँ, लेकिन नेक्स्ट टाइम जब इस बैंक में आऊँगा तो कन्नड़ में बात करूँगा। कमिटमेंट बेसिकली बड़ा ही बहुत ही खुशनुमा माहौल है जिसे मैं समझ सकता हूँ। नाबार्ड के कर्नाटक के मुखिया होने के नाते
अगर मैं देखूं कोऑपरेटिव बैंक को पूरे स्टेट में 21 कोऑपरेटिव बैंक हैं, 21 कोऑपरेटिव बैंक्स हैं, लेकिन इस तरीके का माहौल, इतना अच्छा माहौल जो परम आदरणीय, जो हम पहले से भी जानते हैं डॉक्टर राजेंद्र कुमार साहब को, 1-1.5 महीने पहले सर आपके प्रोग्राम में मैं नहीं आ पाया, उसके लिए क्षमा चाहता हूँ। आपका जो एक्चुअली हमारे जो एपेक्स लेवल बैंक के साथ बोर्ड में हमारी कभी कभी बात होती है और हम जानते हैं किस लेवल पे आप काम करते हैं, लेकिन ऐसा जो प्रोग्राम है, हम क्योंकि पूरे नेशनल लेवल पे कोऑपरेटिव बैंक के कार्यक्रम को देखते रहते हैं किस तरीके से काम होता है, लेकिन ये एक हमारे लिए एक नया अनुभव है, जिसके लिए मैं सर आपको और आपकी पूरी टीम को, कोऑपरेटिव बैंक को, दक्षिण कन्नाडा बैंक को बहुत बहुत शुभकामनाएं और बधाई देता हूँ। और ये बड़ा ही खुशी का मौका है कमिश्नर साहब, रेड्डी साहब, आपके लिए भी, कि ऐसा मौका शायद बहुत कम आपको मिला होगा। मेरे ख्याल की कोऑपरेटिव बैंक एक्चुअली स्कॉर्पियोज को अपने हमारे जो भी पुलिस पर्सनल्स हैं उनके काम के लिए दे पाए, ये बहुत बड़ा मौका है। ऐसे काम करने के लिए बैंक के अंदर बहुत ही जज्बा होना चाहिए, बहुत बड़े लेवल की सोच होनी चाहिए। इसका सोच बहुत बड़ी है। बेसिकली बैंक अपना बैंकिंग सिस्टम में काम करता है, अपने सदस्यों के लिए काम करता है, लेकिन इस तरीके से काम करना ये बहुत बड़ी बात है। इसके लिए ढेर सारी शुभकामनाएं, बधाई पुनः नाबार्ड की तरफ से, सीजीएम नाबार्ड की तरफ से आप सभी को। मेरा ये मानना है कि जो हमारे डॉक्टर राजेंद्र कुमार साहब जो काम कर रहे हैं, जिस तरीके से उनका जो व्यक्तित्व है, मैं समझता हूँ अपनी पूरी ज़िंदगी उन्होंने कोऑपरेटिव सेक्टर में लगाई है, और इस बैंक को जिस लेवल पे लेके, मैं बताऊँ आपको, इंडिया में लगभग 351 DCCBs हैं इस तरीके के, लेकिन इतने बड़े लेवल का कोई कोऑपरेटिव बैंक इंडिया में नहीं है। ये मैं आपको बताऊँ, क्योंकि मुझे पूरा देश का कोऑपरेटिव बैंक का अनुभव है, मैं जानता हूँ। तो सर आपको बहुत बहुत बधाई, इस लेवल पे आप जो बैंकिंग सेक्टर में काम कर रहे हैं, और ये जो जिस तरीके से आपने जो मोबिलाइजेशन किया है सर इस पर्टिकुलर इस क्षेत्र में, हमारे जो कोस्टल रीजन में, आपकी वजह से कर्नाटक में समझता पूरे कर्नाटक में एक रेवोल्यूशन है। कोऑपरेटिव सेक्टर पूरे इंडिया में बेस्ट कर्नाटक का है, मैं आपको ये बताना चाहता हूँ यहाँ पे, और जिसमें डॉक्टर साहब का रोल बहुत बड़ा है। और ये मानता हूँ कि जब आपका रोल बड़ा है तो और भी आप बड़ा काम करते रहेंगे। आज इस तरीके से ये भी एक बहुत बड़ा काम है जो आप कर रहे हैं। मेरी ढेर सारी शुभकामनाएं, और मैं 2 दिवसीय दौरे पर हूँ यहाँ पे। आज इस ज़िले में बहुत सारे काम देखने होते हैं। नाबार्ड का एक बड़ा रोल है, सरकार के साथ मिलके, बैंक के साथ मिलके, सभी के साथ मिलके करना होता है, तो कुछ कामों को देखना है। आपके बैंक के साथ भी और चर्चा करेंगे सर दिन में, कुछ और भी जगह पे देखना है काम। आज हमें यहाँ पे बुलाया, हमें इस कार्यक्रम में मौका दिया मुझे आप सभी के साथ रूबरू होने के लिए, बात करने के लिए, उसके लिए बहुत बहुत धन्यवाद। थैंक यू वेरी मच। ಈಗ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿ ಹಿಡಿಯುವ ನೆಲೆಯಲ್ಲಿ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇಂದು ಮಂಗಳೂರು ನಗರ ಪೊಲೀಸ್ ಇಲಾಖೆಗೆ 2 ಸ್ಕಾರ್ಪಿಯೋ ವಾಹನಗಳ ಹಸ್ತಾಂತರ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ನಮ್ಮ ಗಣ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಮಾನ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಪ್ರೀತಿಯಿಂದ ಗೌರವದಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅತ್ಯಂತ ಸಣ್ಣ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಅಲ್ಲ. ನಮ್ಮ ನಬಾರ್ಡ್ನವರು ಒಂದು ಸಮಯೋಚಿತವಾಗಿ ಸಿಕ್ಕಿದ್ರು, ಅವ್ರು ನಮ್ಮ ಜೊತೆ ಬಂದರು. ಅವರಿಗೂ ಇಂತಹ ಸಮಾರಂಭ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಎಲ್ಲ ಕಡೆ ಈ ಸಹಕಾರಿ ಬ್ಯಾಂಕ್ಗಳು ಎಲ್ಲ ಈ ರೀತಿಯಾಗಿ ಇಲಾಖೆಯೊಂದಿಗೆ ಸಹಕರಿಸಿ ಅವರ ಅಗತ್ಯತೆಯನ್ನು ಪೂರೈಸುವಲ್ಲಿ ಆ ಶ್ರಮ ಪಡಬೇಕನ್ನುವಂಥದ್ದನ್ನು ಅವರಿಂದ ಹೇಳಿಸಬೇಕಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಬ್ಯಾಂಕಿಂಗ್ ತವರು ಅಂತ ಒಂದು ಕಾಲದಲ್ಲಿ ಹೇಳ್ತಿದ್ರು. ಈ ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಇದೆಲ್ಲ ಇಲ್ಲಿ ಹುಟ್ಟಿದೆ. ಆದರೆ ಇವತ್ತು ಈ ಬ್ಯಾಂಕ್ಗಳೆಲ್ಲ ಬೋರ್ಡ್ಗಳೇ ಕಾಣ್ತಾ ಇವೆ. ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ವಿಜಯ ಬ್ಯಾಂಕ್ ಇಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ, ಒಂದರಲ್ಲಿ ಒಂದು ಹೊಂದಿಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ. ಆದರೆ ಸರ್ಕಾರಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಸ್, ಅವು ಜನರೊಂದಿಗೆ ಬೆರೆತು ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟು
ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಜನರ ಬ್ಯಾಂಕ್ ಆಗಿ ಸರ್ಕಾರಿ ಬ್ಯಾಂಕ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ನಾವು ಮಹಿಳೆಯರಿಗೆ ಒತ್ತು ಕೊಟ್ಟು ಈ ಸ್ವಸಹಾಯ ಗುಂಪುಗಳನ್ನು ರಚಿಸಿದ್ದೇವೆ. ಮೇ 10ನೇ ತಾರೀಕಂದು ನಮ್ಮ ಸ್ವಸಹಾಯ ಗುಂಪುಗಳ 25ನೇ ವರ್ಷದ ಒಂದು ಸಮಾರಂಭ ನಡೆದಿದೆ. ಅದಕ್ಕೆ ಪೊಲೀಸ್ ಇಲಾಖೆಯವರು ಕೊಟ್ಟಂತಹ ಸಹಕಾರವನ್ನು ನಾನು ಜೀವಮಾನದಲ್ಲಿ ಎದುರು ಮಾಡಿದ್ದೀನಿ. ಯಾಕಂದ್ರೆ ನಾವೇನು ಕೇಳಿದ್ರು ಕೂಡ ಸುಮಾರು 809 ಮಂದಿ ಸಿಬ್ಬಂದಿಯನ್ನು ಹಾಕಿ 3 ದಿವಸಗಳ ಕಾಲ ಅಲ್ಲೇ ಇದ್ದು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಸಮಾರಂಭ ಯಶಸ್ವಿಯಾಗಿ ನಡೆಸುವಂತೆ ಮಾಡಿಸಿಕೊಟ್ಟವರು ನಮ್ಮ ಪೊಲೀಸ್ ಇಲಾಖೆ. ಅವರಿಗೆ ನನ್ನ ಮನದಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾವು ದೇಶದ ಭದ್ರತೆಗಾಗಿ ನಮ್ಮ ಸೈನಿಕರು ಇರ್ತಾರೆ, ಆದರೆ ರಾಜ್ಯದ ನಮ್ಮ ಜನರ ನಾಗರಿಕರ ರಕ್ಷಣೆಗೆ ಮಾಡೋರು ಪೊಲೀಸ್ನವರು ಅಂತ ಹೇಳಿ. ಹಾಗಾಗಿ ನಾವು ಪೊಲೀಸ್ನವರಿಗೆ ಒಂದು ನಮಗೆಲ್ಲ ಕೆಲಸದ ಟೈಮ್ ಇರ್ತದೆ, ಬೆಳಿಗ್ಗೆ 10 ಗಂಟೆಯಿಂದ ಅಥವಾ 5 ಗಂಟೆ. ಪೊಲೀಸ್ನವರಿಗೆ ಅದು ಟೈಮಿಂಗ್ ಅಂತ ಹೇಳೇ ಇಲ್ಲ. ಅವರು ಹಾಗೆ ಹೇಳಿದರು, ಇಳಿಲಿಕ್ಕೆ ಹೋಗುವಾಗ 120 ಕಿಲೋಮೀಟರ್ ವೇಗದಲ್ಲಿ ಜೀಪ್ ಹೋಗಲಿಲ್ಲ ಅಂತೇಳಿ. ಅಂದರೆ ಹೋಗುವಂತೆ ಮಾಡುವಂಥ ಕೆಲಸ ನಮ್ಮ ಸಮಾಜದ ನಾಗರಿಕರಿಗೆ ಇರಬೇಕು. ನಾವು ಕೂಡ ಅವರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಆಗ ಮಾತ್ರ ಅವರು ಜನರಿಗಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಟೈಮಿಂಗ್ ಇಲ್ಲ, ರಜೆ ಇಲ್ಲ ಎಲ್ಲ. ಆದರೂ ನಾವು ಗಮನಿಸಿ ಇಲಾಖೆಗೆ ಅವರನ್ನು ಕೇಳಿಕೊಂಡಾಗ 2 ಸ್ಕಾರ್ಪಿಯೋ ಜೀಪ್ಗಳನ್ನು ಕೇಳಿದ್ದಾರೆ. ಅದನ್ನು ನಾವು ಇವತ್ತು CGM ದ್ವಾರ ಎದುರುಗಡೆ ಅವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಅವರ ಇಲಾಖೆಗೆ ಧನ್ಯವಾದ ಸಮರ್ಪಿಸುತ್ತೆ. ನಾವು ಸದಾ ಅವರ ಇಲಾಖೆಯೊಂದಿಗೆ ಇನ್ನು ಮುಂದೆ ಕೂಡ ಇದ್ದೇವೆ ಅಂತ ಹೇಳಿಕೊಂಡು ನಾನು ತಮಗೆಲ್ಲರಿಗೂ ಶುಭ ಕೋರಿ ಇನ್ನು ಮುಂದೆ ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳಿಕೊಂಡು, ಇದು ದೇಶದ ಎಲ್ಲ ಸಹಕಾರಿಗಳಿಗೆ ಒಂದು ಮಾದರಿ ಆಗಲಿ ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು. ಸೈನಿಕರ ಸಹಕಾರಿ ಕ್ಷೇತ್ರದ ಪ್ರಗತಿ ಕೂಡ ಒಂದು ಒಳ್ಳೆಯ ಸಂದೇಶ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದುಕೊಂಡು ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಎಂದು ಅನಿಸಿಕೊಂಡಿರುವಂತಹ ಶ್ರೀಯುತ ಸುಧೀರ್ ಕುಮಾರ್ ರೆಡ್ಡಿಯವರು ಈ 2 ವಾಹನಗಳ ತೆಗೆದುಕೊಂಡಿದ್ದಾರೆ. ಮುಂದೆ ಈ ವಾಹನಗಳು ಇಲಾಖೆಯ ವಾಹನವಾಗಿ ಕಾನೂನು ಸಂಘಟನೆಗಳಲ್ಲಿ ಎಲ್ಲ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಯಾಗಿ ಈ ಕಾರ್ಯಕ್ರಮದ ಮುಖ್ಯ ಆತಿಥ್ಯದಲ್ಲಿ ನಮ್ಮೊಂದಿಗಿದ್ದಂತ ಬ್ಯಾಂಕಿನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರ್ಯ ಅವರಿಗೆ ಕೂಡ ಅತ್ಯಂತ ಗೌರವದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಶ್ರೀಯುತ ಗೋಪಾಲಕೃಷ್ಣ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇದು ಸಹಕಾರಿ ಬ್ಯಾಂಕಿನ ಈ ಅಂಗಣದಲ್ಲಿ ನಡೆದಿದೆ. ಸಹಕಾರಿ ಬ್ಯಾಂಕಿನಿಂದ ಕರ್ನಾಟಕ ಸರ್ಕಾರ ಮಂಗಳೂರು ನಗರ ಪೊಲೀಸ್ ಇಲಾಖೆಗೆ ಸ್ಕಾರ್ಪಿಯೋ ವಾಹನಗಳ ಹಸ್ತಾಂತರ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಭಾಗವಹಿಸಿರುವ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ಕೂಡ